ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಿಸುತ್ತಲೇ ಇದೆ. ಇಂದು ಒಂದೇ ದಿನ 3 ಮಂದಿಗೆ ಕೊರೋನಾ ಸೋಂಕು ಇರೋದು ದೃಢಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳೂರಿನ 2 ನಿವಾಸಿಗಳು ಹಾಗೂ ಬಂಟ್ವಾಳದ ಓರ್ವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಲಾಕ್ಡೌನ್ ಆದೇಶ ತೆರವು ಮಾಡ್ತಾ ಇದ್ದಂತೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಾ ಇದೆ. ನಿನ್ನೆ ಓರ್ವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದರೆ ಇಂದು 3 ಸೋಂಕು ಕಾಣಿಸಿಕೊಂಡಿರೋದು ಆತಂಕಕ್ಕೆ ಕಾರಣವಾಗಿದೆ. ಕೋವಿಡ್-19 ಸೋಂಕು ಜಿಲ್ಲೆಯ ಮತ್ತೆ 3 ದೇಹ ಸೇರಿದೆ. ಜಿಲ್ಲೆಯ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಲೇ ಇರೋದು ಜಿಲ್ಲಾಡಳಿತದ ಚಿಂತೆಗೆ ಕೂಡ ಕಾರಣವಾಗಿದೆ. ಸೋಂಕಿತರ ಸಂಖ್ಯೆ 390ರ ಸಂಪರ್ಕದಿಂದ ಜಿಲ್ಲೆಯ ಬಂಟ್ವಾಳದ 16 ವರ್ಷದ ಬಾಲಕಿಗೆ ಸೋಂಕು ತಾಗಿರೋದು ದೃಢವಾಗಿದೆ. ಮಂಗಳೂರಿನಲ್ಲಿ 2 ಸೋಂಕು ತಾಗಿರುವುದು ದೃಢವಾಗಿದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯ ಸಂಪರ್ಕವನ್ನ ಹೊಂದಿದಂತಹ ಮಹಿಳೆಯಿಂದ 2 ವೈರಸ್ ತಾಗಿರುವುದು ಕೂಡ ದೃಢವಾಗಿದೆ. ಸೋಂಕಿತ ಸಂಖ್ಯೆ 536 ರೋಗಿಯಿಂದ 11 ವರ್ಷದ ಬಾಲಕಿ ಮತ್ತು 35 ವರ್ಷದ ಮಹಿಳೆಗೆ ಕೋವಿಡ್-19 ಸೋಂಕು ಪಾಸಿಟಿವ್ ಆಗಿದೆ. 2 ಕೂಡ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೋಳೂರು ನಿವಾಸಿಗಳಾಗಿದ್ದಾರೆ. 2 ಕೂಡ ಜಿಲ್ಲೆಯಲ್ಲಿ ಸದ್ಯ 13 ಕೋವಿಡ್-19 ಸೋಂಕು ಪಾಸಿಟಿವ್ ಪ್ರಕರಣಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಜಿಲ್ಲಾಡಳಿತ ಬಿಡುಗಡೆ ಮಾಡಿದಂತಹ ಹೆಲ್ತ್ ಬುಲೆಟಿನ್ನಲ್ಲಿ ಬಂಟ್ವಾಳದ 16 ವರ್ಷದ ಬಾಲಕಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ರೋಗಿ ಸಂಖ್ಯೆ 390ರ ಸಂಪರ್ಕದಲ್ಲಿದ್ದಂತಹ 16 ವರ್ಷದ ಬಾಲಕಿ ಎನ್ಐಟಿಕೆಯಲ್ಲಿ ನಿಗಾದಲ್ಲಿದ್ದು ಇವರ 12ನೇ ದಿನದ ಗಂಟಲು ದ್ರವ ವರದಿಯಲ್ಲಿ ಸೋಂಕು ದೃಢಪಟ್ಟಿರುವುದಾಗಿ ಜಿಲ್ಲಾಧಿಕಾರಿ ಪ್ರಕಟಣೆ ತಿಳಿಸಿರುವಂತದ್ದು. ಬಂಟ್ವಾಳ ಪೇಟೆಯಲ್ಲಿಯೇ ಇದು 6ನೇ ಪ್ರಕರಣವಾಗಿದ್ದು ತಾಲೂಕಿನ ಒಟ್ಟು ಪ್ರಕರಣಗಳ ಸಂಖ್ಯೆ 9ಕ್ಕೆ ಏರಿಕೆಯಾದಂತಾಗಿದೆ. ಬಂಟ್ವಾಳ ತಾಲೂಕಿನಲ್ಲಿ 3 ಸಾವು ಈಗಾಗಲೇ ಸಂಭವಿಸಿದ್ದು 2 ಗುಣಮುಖರಾಗಿದ್ದಾರೆ. 4 ಮಂದಿಗೆ ಚಿಕಿತ್ಸೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಕವಿತಾ. ಲಾಕ್ಡೌನ್ ಸಡಿಲಿಕೆ ಆದ ಬೆನ್ನಲ್ಲೇ ನಿನ್ನೆ 1 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿತ್ತು. ಇವತ್ತು ಮತ್ತೆ 3 ಪ್ರಕರಣ ಪತ್ತೆಯಾಗಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಕವಿತಾ, ಏನಾದ್ರೂ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಕಂಡು ಬರುತ್ತಿದೆ. ಅಂದ್ರೆ ಇವತ್ತು ಕೂಡ 3 ಮಂದಿಗೆ ಈಗ ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಅಂದ್ರೆ ಬೋಳೂರಿನ 2 ನಿವಾಸಿಗಳಿಗೆ ಮತ್ತೊಂದು ಬಂಟ್ವಾಳ ತಾಲೂಕಿನ ಅವರವರಿಗೆ ಈಗ ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು. ಅಂದ್ರೆ ಲಾಕ್ಡೌನ್ ಆದೇಶವನ್ನು ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಏನು ಸಡಿಲಿಕೆ ಮಾಡಲಾಗಿತ್ತು. ಹಾಗಾಗಿ ಈಗ ಕೊರೋನಾ ಸೋಂಕು ದಿನಕ್ಕೆ ಸಂಖ್ಯೆ ಕೂಡ ಹೆಚ್ಚಾಗ್ತಿರುವಂತದ್ದು. ನಿನ್ನೆ ಓರ್ವನಿಗೆ ಸೋಂಕು ದೃಢಪಟ್ಟಿದ್ರೆ ಇವತ್ತು 3 ಜನಕ್ಕೆ ದೃಢಪಟ್ಟಿರುವಂತದ್ದು. ಹೀಗಾಗಿ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ಮತ್ತಷ್ಟು ಭಯಭೀತರಾಗಿರುತ್ತಾರೆ ಮತ್ತು ಆತಂಕಕ್ಕೆ ಕಾರಣ ಆಗಿರುವಂತದ್ದು ಕವಿತಾ. ಅಂದ್ರೆ ಒಟ್ಟಾರೆಯಾಗಿ ದಕ್ಷಿಣ ಬಂಟ್ವಾಳ ತಾಲೂಕಿನ ಅಂದ್ರೆ ಇನ್ನೇನು ಕಳೆದ ವಾರದಲ್ಲಿ ಅಂದ್ರೆ ಸಾವನ್ನಪ್ಪಿದ ಮಹಿಳೆಯ ಸಂಪರ್ಕದಿಂದ ಅಂದ್ರೆ ಮಹಿಳೆ ಸಂಪರ್ಕದಿಂದ ಬಾಲಕಿಗೆ ಒಂದು ಕೊರೋನಾ ಸೋಂಕು ದೃಢಪಟ್ಟಿರುವಂತದ್ದು ಮತ್ತು ಮಹಿಳೆ ಸಾವ ನಂತರ ಕಾಣಿಸಿಕೊಂಡಿರುವಂತಹ ಈಗಾಗಲೇ ಒಂದು ಅವರ ವರದಿ ಅಂದ್ರೆ ನೆಗೆಟಿವ್ ಪಾಸಿಟಿವ್ ಬಂದಿರುವಂತಹ ಹೀಗಾಗಿ ಅವರಿಗೆ ಕೂಡ ಒಂದು ಸೋಂಕು ಈಗ ದೃಢಪಟ್ಟಿರುವಂತದ್ದು ಕವಿತಾ. ಒಟ್ಟಾರೆಯಾಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಕೊರೋನಾ ಸೋಂಕಿನಿಂದ ಜನರು ಮತ್ತಷ್ಟು ಭಯಭೀತರಾಗಿದ್ದಾರೆ. ಈಗಾಗಲೇ ಅಂದ್ರೆ ಸಡಿಲಿಕೆ ಕೂಡ ಮಾಡಲಾಗಿರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ವಿರುದ್ಧ ಈಗ ಜನರು ಕೂಡ ಸಾರ್ವಜನಿಕರು ಕೂಡ ಒಂದು ಅಸಮಾಧಾನ ಕೂಡ ವ್ಯಕ್ತಪಡಿಸಿರುವಂತದ್ದು ಕವಿತಾ. ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ 3 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವಂತದ್ದು. ಬೋಳೂರು ಮತ್ತು ಬಂಟ್ವಾಳ ನಿವಾಸಿಗಳಿಗೆ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಿಸುತ್ತಲೇ ಇದೆ.
ಇಂದು ಒಂದೇ ದಿನ 3 ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿರೋದು ಆತಂಕಕ್ಕೆ ಕಾರಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೋಳೂರಿನ 2 ನಿವಾಸಿಗಳು ಹಾಗೂ ಬಂಟ್ವಾಳದ ಓರ್ವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಲಾಕ್ಡೌನ್ ಆದೇಶ ತೆರವು ಮಾಡ್ತಾ ಇದ್ದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಾ ಇದೆ. ನಿನ್ನೆ ಓರ್ವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ರೆ ಇಂದು 3 ಸೋಂಕು ಕಾಣಿಸಿಕೊಂಡಿರೋದು ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲಾಡಳಿತ ಬಿಡುಗಡೆ ಮಾಡಿದಂತಹ ಹೆಲ್ತ್ ಬುಲೆಟಿನ್ ನಲ್ಲಿ ಏನು ಬಂಟ್ವಾಳದ 16 ವರ್ಷದ ಬಾಲಕಿಗೆ ಕೊರೋನಾ ಸೋಂಕು ತಗುಲಿರೋದು ದೃಢಪಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಲಿಯನ್ ರವರು. ಹಲೋ ಸಂದೀಪ್. ನಮಸ್ತೆ. ಲಾಕ್ಡೌನ್ ಸಡಿಲಿಕೆ ಮಾಡಿದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಯದ ವಾತಾವರಣವೇ ನಿರ್ಮಾಣವಾಗಿದೆ. ಈ ಬಗ್ಗೆ ಇವತ್ತು ಗೋಳೂರಿನಲ್ಲಿ 2 ಮಾತ್ರವಲ್ಲದೆ ಬಂಟ್ವಾಳದಲ್ಲೂ ಕೂಡ 1 ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಏನಿದೆ ಈ ಬಗ್ಗೆ ಅಪ್ಡೇಟ್ಸ್? ಹೌದು ಕವಿತೆ, ಇವತ್ತು ಬಂಟ್ವಾಳ ತಾಲೂಕು ಜಿಲ್ಲಾಡಳಿತ ಏನಿರುತ್ತೆ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿದೆ. ಇದರಲ್ಲಿ ಬಂಟ್ವಾಳದ ಒಬ್ಬಳು ಬಾಲಕಿಗೂ ಕೂಡ ಈ ಒಂದು ಕೋವಿಡ್-19 ಇರುವಂತದ್ದು ಪಾಸಿಟಿವ್ ಬಂದಿರುವಂತದ್ದು. ಅಂದ್ರೆ ಈ ಹಿಂದೆ ಏನು ಕಳೆದ 1 ವಾರಗಳ ಹಿಂದೆ ಇಲ್ಲಿ ಬಂಟ್ವಾಳದಲ್ಲಿ ಪ್ರಥಮವಾಗಿ ಒಬ್ರು ಮಹಿಳೆ ಮೃತಪಟ್ಟ ಮಹಿಳೆಯ ಮಗಳಾಗಿದ್ದಾರೆ ಇವರು. ಇವರ ಒಂದು ಪ್ರಥಮ ಸಂಪರ್ಕದಲ್ಲಿ ಬಾಲಕಿ ಏನಿದ್ದಾರೆ ಇವಳಿಗೆ ಒಂದು ಕೋವಿಡ್-19 ಬಂದಿರುವಂತದ್ದು. ಯಾವತ್ತಿ ಮಹಿಳೆಗೆ ಕೋವಿಡ್-19 ಬಂದಿತ್ತು ಆ ಸಂದರ್ಭದಲ್ಲೇ ಇವರ ಮನೆಯವರನ್ನೆಲ್ಲ ಹೋಮ್ ಕ್ವಾರಂಟೈನ್ ಮಾಡಲಾಗಿತ್ತು. ಇವರನ್ನೆಲ್ಲ NITKಯಲ್ಲಿ ಕ್ವಾರಂಟೈನ್ ಅಲ್ಲಿ ಇಡಲಾಗಿತ್ತು. ಆ ಬಳಿಕ ಅಲ್ಲೇ ಇದ್ದುಕೊಂಡು ಅಲ್ಲಿಂದ ಅವಳ ಕಂಟ್ರೋಲ್ ಅವನ್ನ ಕಳಿಸಿಕೊಡಲಾಗಿತ್ತು. ಈಗ ಇವತ್ತಿನ ವರದಿ ಬಂದಿದೆ. ಈ ವರದಿಯಲ್ಲಿ ಇದು ಪಾಸಿಟಿವ್ ಇರುವಂತದ್ದು ಬೆಳಕಿಗೆ ಬಂದಿದೆ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸಂದೀಪ್. ಕೋವಿಡ್-19 ಸೋಂಕು ಜಿಲ್ಲೆಯ ಮತ್ತೆ 3 ದೇಹ ಸೇರಿರುವಂತದ್ದು. ಜಿಲ್ಲೆಯ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಲೇ ಇರೋದು ಜಿಲ್ಲಾಡಳಿತದ ಚಿಂತೆಗೆ ಕೂಡ ಕಾರಣವಾಗಿದೆ. ಸೋಂಕಿತ ಸಂಖ್ಯೆ 390ರ ಸಂಪರ್ಕದಿಂದಾಗಿ ಜಿಲ್ಲೆಯ ಬಂಟ್ವಾಳದ 16 ವರ್ಷದ ಬಾಲಕಿಗೆ ಸೋಂಕು ತಾಗಿರೋದು ದೃಢವಾಗಿದೆ. ಏನು ಮಂಗಳೂರಿನಲ್ಲಿ 2 ಸೋಂಕು ತಾಗಿರುವುದು ದೃಢವಾಗಿದೆ. ಫಸ್ಟ್ ನ್ಯೂರೋ ಆಸ್ಪತ್ರೆಯ ಸಂಪರ್ಕವನ್ನ ಹೊಂದಿದ್ದಂತಹ ಮಹಿಳೆಯಿಂದ 2 ವೈರಸ್ ತಾಗಿರೋದು ದೃಢವಾಗಿರುವಂತದ್ದು. ಸೋಂಕಿತ ಸಂಖ್ಯೆ 536 ರೋಗಿಯಿಂದ 11 ವರ್ಷದ ಬಾಲಕಿ ಮತ್ತು 35 ವರ್ಷದ ಮಹಿಳೆ ಕೋವಿಡ್-19 ಸೋಂಕು ಪಾಸಿಟಿವ್ ಆಗಿದೆ. ಇನ್ನು ಇಬ್ಬರು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಬೋಳೂರು ನಿವಾಸಿಗಳಾಗಿದ್ದಾರೆ. ಜಿಲ್ಲೆಯಲ್ಲಿ ಸದ್ಯ 13 ಕೋವಿಡ್-19 ಸೋಂಕು ಪಾಸಿಟಿವ್ ಪ್ರಕರಣಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೀತಾ ಇದೆ.